ಜನ್ಮದಿನದ ಅಂಗವಾಗಿ ಒಂದು ವಾರದ ಚಟುವಟಿಕೆಗಳು ಸೆಪ್ಟೆಂಬರ್ 14ರಿಂದ ಸೆಪ್ಟೆಂಬರ್ 20 ತನಕ ಸೇವಾ ಸಪ್ತಾಹ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿ ನಾವು ಸೇವಾ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ. ಇಡೀ ಜಿಲ್ಲೆಯಾದ್ಯಂತ 70ನೇ ಹುಟ್ಟುಹಬ್ಬ ಇರುವ ಕಾರಣಕ್ಕಾಗಿ ಎಲ್ಲ ಮೋರ್ಚಾಗಳ ವತಿಯಿಂದ ಯುವ ಮೋರ್ಚಾ ವತಿಯಿಂದ 70 ಜನರಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಿದೆ. ಮಹಿಳಾ ಮೋರ್ಚಾದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ನೇತೃತ್ವ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಲಿತಾ ನಾನ್ಪುರ ಅವರು ಇಡೀ ಒಂದು ವರ್ಷದಡಿ ಸಸಿ ನೆಡುವ ಕಾರ್ಯಕ್ರಮ 10,000 ಸಸಿ ನೆಡುವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ವಿವಿಧ ಎಲ್ಲ ಮೋರ್ಚಾಗಳ ಕಡೆಯಿಂದ ವಿವಿಧ ಚಟುವಟಿಕೆಗಳನ್ನು ಒಂದು ವಾರದ ಮಟ್ಟಿಗೆ ನಮ್ಮ ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ, ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ, ಶಕ್ತಿ ಕೇಂದ್ರಗಳಲ್ಲಿ, ಬೂತ್ ಮಟ್ಟದಲ್ಲಿ ಕೂಡ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. 70 ಜನ ರೋಗಿಗಳಿಗೆ ಅನಾಹುತ ಕೊಡೋದಾಗಲಿ, 70 ಜನರಿಗೆ ಸಾಧಕರಿಗೆ ಸನ್ಮಾನ ಮಾಡೋದಾಗಲಿ ಮತ್ತು 70 ದಿವ್ಯಾಂಗರಿಗೆ ಸಹಾಯ ಮಾಡೋದಾಗಲಿ, ಈ ಒಂದು ರೀತಿಯಿಂದ ನಾವು ಇಡೀ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ತದನಂತರ 25ನೇ ಸೆಪ್ಟೆಂಬರ್ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜಯಂತಿ ಅಂಗವಾಗಿ ಕೂಡ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಅಕ್ಟೋಬರ್ 2 ಗಾಂಧಿ ಜಯಂತಿ ಕಾರ್ಯಕ್ರಮ ಕೂಡ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಹೊಸದಾಗಿ ಜಾರಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಆ ಕುರಿತು ಕೂಡ ಒಂದು ವಾರದ ಅಭಿಯಾನ ಮುಂದೆ ನಂತರದ ಮುಂದಿನ 2 ವಾರಗಳಲ್ಲಿ ಕೂಡ ಕರ್ನಾಟಕ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಲು ಕೂಡ ನಾವು ಒಂದು ವಾರದ ಅಭಿಯಾನ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಾವೆಲ್ಲ ಮುಖಂಡರು, ಕಾರ್ಯಕರ್ತರು ನಾವು ಒಂದುಗೂಡಿಕೊಂಡು ಈ ಚಟುವಟಿಕೆಗಳನ್ನು ನಡೆಸಿದ್ದೀವಿ. ಇದು ನ್ಯಾಷನಲ್ ಪ್ರೋಗ್ರಾಮ್, ರಾಷ್ಟ್ರೀಯ ಆದೇಶ ಬಂದು ಹೌದು.